scream, you scream, we all scream for ice cream, oh baby. ಇಲ್ಲಿ 3 ಮಕ್ಕಳು ಕೂತ್ಕೊಂಡಿದ್ದಾರೆ. ಅವರ ಅವ್ರು ಎಷ್ಟು ಇಂಟೆಲಿಜೆಂಟ್ ಇದ್ದಾನೆ ಅಂತ ನೋಡುವ. ಹಲೋ. ಹಾಯ್ ಆಂಟಿ. ನಿಮ್ಮ ಹೆಸರು? ಐ ಆಮ್ ಸಂಪ್ರೀತ್. ಡ್ಯಾನಿಯಲ್. ರೋಹನ್. ಓಕೆ. ಡು ಯು ಲೈಕ್ ಐಸ್ ಕ್ರೀಮ್? ಐಸ್ ಕ್ರೀಮ್ ತಿಂತೀರಾ ನೀವು? ಯಾವ್ದಂಟಿ? ಐಸ್ ಕ್ರೀಮ್. ಐಸ್ ಕ್ರೀಮ್. ಯಾ, ಐ ಲವ್ ಐಸ್ ಕ್ರೀಮ್ಸ್. ಇವನ್ ಐ ಲವ್ ಐಸ್ ಕ್ರೀಮ್. 3 ಜನನು ತುಂಬ ಐಸ್ ಕ್ರೀಮ್ ಇಷ್ಟಪಡ್ತೀರಾ. ಸೊ ಐಸ್ ಕ್ರೀಮಲ್ಲಿ ಯಾವ ಫ್ಲೇವರ್ ಅಥವಾ ಯಾವ ಐಸ್ ಕ್ರೀಮನ್ನು ತುಂಬ ಇಷ್ಟಪಡ್ತೀರಾ? ಚಾಕ್ಲೇಟ್. ಬ್ಲ್ಯಾಕ್ ಕರೆಂಟ್. ಯಾವ ಕಂಪನಿ? ಐ ಗೆಸ್ ಹ್ಯಾಂಗ್ ಯು. ಐಡಿಯಲ್. ಹ್ಯಾಂಗ್ ಯು. ಟು ಹ್ಯಾಂಗ್ ಯು, ಒಂದು ಐಡಿಯಲ್. ಓಕೆ. ಸೊ ಈಗ ನಿಮ್ಮ ಹತ್ರ ನಾನು ಐಸ್ ಕ್ರೀಮ್ ಬಗ್ಗೆ ಕೆಲವೊಂದು ಕ್ವಶನ್ ಕೇಳಿದರೆ ಆನ್ಸರ್ ಕೊಡ್ಬೋದಾ? ಓಕೆ. ಐ ಗೆಸ್ ನೀವು ಪಿ ಯು ಸ್ಟೂಡೆಂಟ್ಸಾ? ಪಿ ಯು ಸ್ಟೂಡೆಂಟ್ಸ್ ಆದರೆ ಹೇಳಲೇಬೇಕು ನೀವು. ಓಕೆ. ಯಾವ ಮಂತನ್ನು ಐಸ್ ಕ್ರೀಮ್ ಮಂತ್ ಅಂತ ಸೆಲೆಬ್ರೇಟ್ ಮಾಡ್ತೀವಿ? ಏಪ್ರಿಲ್ ಆ್ಯಂಡ್ ಮೇ. ಏಪ್ರಿಲ್ ಆ್ಯಂಡ್ ಮೇ. ಏಪ್ರಿಲ್. ಓಕೆ. 3 ಆನ್ಸರ್ ಸಿಕ್ಕಿದೆ. ನೆಕ್ಸ್ಟ್ ಕ್ವೆಶನ್, ಯಾವ ಡೇ ಅನ್ನ, ಹೌದು ಅಂದರೆ ಡೇಟ್ ಇದೆ ಅಲ್ವಾ, ಯಾವ ಡೇಟಿಗೆ ಇದನ್ನು ಅಥವಾ ಯಾವ ಡೇ ಸೆಲೆಬ್ರೇಟ್ ಮಾಡ್ತೀವಿ? ಡೇಟ್ ಅಲ್ಲ, ಯಾವ ಡೇ? ಗೊತ್ತಿಲ್ಲ. ಮೇ 21. ಓಕೆ, ಮೇ 21 ಅಂತೆ. ನೆಕ್ಸ್ಟ್ ಕ್ವೆಶನ್, ನಾಡ್ದು ಸಂಡೇ 19th ಏನು ಸ್ಪೆಷಲ್ ಇದೆ? ಸ್ಪೆಷಲ್ ಅಂದರೆ ಅಂತ ಸ್ಪೆಷಲ್ ಏನೋ ಡೇ ಇದೆ ಅವತ್ತು, ಯಾವ ಡೇ ಆಗಿರ್ಬೋದು? ನೋ ಐಡಿಯಾ. ಈ ಮಂತಿನ 3rd ಸಂಡೇ ಏನೋ ಸ್ಪೆಷಲ್ ಇದೆ, ಅದೇನು? ಥರ್ಡ್ ಸಂಡೇ ಇಸ್ 19. ವಾವ್, ವೆರಿ ಸ್ಮಾರ್ಟ್. ಏನು ಸ್ಪೆಷಲ್ ಇದೆ? ಐ ಥಿಂಕ್ ವರ್ಲ್ಡ್ ಐಸ್ ಕ್ರೀಮ್ ಡೇ. ಓಕೆ, ಒನ್ ಮೋರ್ ಸ್ಮಾರ್ಟ್ ಆನ್ಸರ್. ಸೊ ಇಲ್ಲಿ ಒಬ್ಬರು ಆನ್ಸರ್ ಕೊಟ್ಟಿದ್ದಾರೆ. ಸೊ ಜುಲೈ ಮಂತನ್ನು ಐಸ್ ಕ್ರೀಮ್ ಮಂತ್ ಅಂತ ಸೆಲೆಬ್ರೇಟ್ ಮಾಡ್ತೀವಿ. 19th ಅಂದರೆ ಥರ್ಡ್ ಸಂಡೇ ನಾವು ಐಸ್ ಕ್ರೀಮ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಆ ದಿನಕ್ಕೆ ನಮ್ಮ ವ್ಯೂವರ್ಸ್ಗೆ ಏನು ಮೆಸೇಜ್ ಕೊಡ್ತೀರಾ? Have ice cream the whole day. Eat good ice cream, good quality ice cream. Buy ice creams every day. Buy ice creams every day. So ice cream ಅಂತ ಹೇಳಿದ ತಕ್ಷಣ ಒಂದು ಸ್ಲೋಗನ್ ನೆನಪಾಗ್ತದೆ. ಐಸ್ ಕ್ರೀಮ್, ಯು ಸ್ಕ್ರೀಮ್, ವಿ ಆಲ್ ಸ್ಕ್ರೀಮ್, ಐಸ್ ಕ್ರೀಮ್. ಗೊತ್ತಿದೆಯಾ? ಸೊ ಎಲ್ಲರೂ ಅದನ್ನು ಹೇಳ್ತೀರಾ? ಐಸ್ ಕ್ರೀಮ್, ಯು ಸ್ಕ್ರೀಮ್, ವಿ ಆಲ್ ಸ್ಕ್ರೀಮ್, ಐಸ್ ಕ್ರೀಮ್. ಓಕೆ. Ice cream, you scream, we all scream, ice cream. Thank you. Ice cream, you scream, we all scream for ice cream, oh baby.